ಪೇಜಾವರ ಶ್ರೀಗಳ ಕುರಿತು ಕನ್ನಡ ಚಿತ್ರರಂಗದ ನಾದಬ್ರಹ್ಮ ಹಂಸಲೇಖ ಟೀಕಿಸಿದ್ದ ವಿಚಾರಕ್ಕೆ ಉಡುಪಿಯ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪದ್ಮವಿಭೂಷಣ ಪ್ರಶಸ್ತಿ ಬಂದಿರುವುದು ನನ್ನ ಗುರುಗಳಿಗೆ, ಹಾಗಾಗಿ ಹಂಸಲೇಖ ಅವರು ನನ್ನ ಗುರುಗಳನ್ನೇ ಟೀಕಿಸಿರಬೇಕು. ಇಂತಹ ಮಾತು ಹಂಸಲೇಖ ಬಾಯಿಂದ ಬರಬಾರದಿತ್ತು. ಸಮಾಜ ಅವರನ್ನ ಎತ್ತರದಲ್ಲಿ ಇರಿಸಿ ಗೌರವಿಸುತ್ತೆ. ಪ್ರಚಾರಕ್ಕೋಸ್ಕರ ಸಾಕಷ್ಟು ಮಂದಿ ಹೀಗೆ ಮಾಡ್ತಾರೆ. ಹಂಸಲೇಖ ಅವರಿಗೆ ಇದರಿಂದ ಪ್ರಚಾರ ಬೇಕಾಗಿರಲಿಲ್ಲ. ಶ್ರೀಕೃಷ್ಣನಿಗೆ ಅಗ್ರಪೂಜೆ ನೀಡುವಾಗ ಶಿಶುಪಾಲನು ಕೂಡ ಇದೇ ರೀತಿ ವಿರೋಧಿಸಿದ್ದ. ಶಿಶುಪಾಲನಿಗೆ ಕೃಷ್ಣನೇ ತಕ್ಕ ಶಾಸ್ತಿ ಮಾಡಿದ. ನನ್ನ ಗುರುಗಳು ಸಮಾಜದ ಎಲ್ಲರ ಹೃದಯದಲ್ಲಿ ಕೃಷ್ಣನನ್ನ ಕಂಡವರು. ಆದ್ರಿಂದಲೇ ಅವರು ದಲಿತರ ಕೇರಿಗೂ ಹೋಗ್ತಾ ಇದ್ರು. ನೆರೆಹಾವಳಿ ಭೂಕಂಪ ಆದಾಗಲೂ ಭೇಟಿ ನೀಡ್ತಾ ಇದ್ರು. ಸಮಾಜದ ಎಲ್ಲರ ಉದ್ಧಾರವನ್ನ ವಿಶ್ವೇಶತೀರ್ಥರು ಬಯಸಿದ್ರು. ಗುರುಗಳು ಜನರ ಹೃದಯದಲ್ಲಿ ಯಾವ ಕೃಷ್ಣನನ್ನ ಕಂಡಿದ್ರು ಆ ಕೃಷ್ಣನೇ ಅದಕ್ಕೆ ಬೇಕಾದ ಪ್ರತಿಕಾರ ಮಾಡ್ತಾನೆ. ನಮ್ಮ ಉದ್ದೇಶ ಪ್ರಾಮಾಣಿಕವಾಗಿದೆ. ಯಾರೋ ಏನೋ ಅಂದ ಮಾತ್ರಕ್ಕೆ ನಮ್ಮ ಕೆಲಸ ನಿಲ್ಲಿಸೋದಿಲ್ಲ. ಯಾರ ಹೊಗಳಿಕೆಗೂ ನಾವು ಈ ಕೆಲಸವನ್ನ ಮಾಡಿದಲ್ಲ. ದಲಿತರ ಜೊತೆ ನಾವಿದ್ದೇವೆ, ದಲಿತರು ನಮ್ಮಿಂದ ಹೊರತಲ್ಲ. ಈ ಐಕ್ಯ ಸಂದೇಶ ನೀಡುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಗುರುಗಳ ಅಭಿಮಾನದಿಂದ ಯಾರಾದರೂ ಪ್ರತಿಭಟಿಸಿದ್ರೆ ಅದು ಅವರವರ ವೈಯಕ್ತಿಕ ವಿಚಾರ. ನಾವಂತೂ ಯಾವುದೇ ಪ್ರತಿಭಟನೆ ನಡೆಸೋದಿಲ್ಲ ಅಂತ ಹೇಳಿದ್ದಾರೆ. ಗುರುಗಳಿಗೆ ಪ್ರಶಸ್ತಿ ಸಂದ ಕುರಿತಾಗಿ ಶ್ರೀಯುತ ಹಂಸಲೇಖ ಅವರು ಅಪಸ್ವರವನ್ನೆತ್ತಿರತಕ್ಕಂತಹ ವಿಚಾರ ತಿಳಿದು ಬಂತು. ಸಮಾಜವರನ್ನು ಒಬ್ಬ ಗಣ್ಯ ವ್ಯಕ್ತಿಯನ್ನಾಗಿ ಪರಿಗಣಿಸಿದೆ. ಅಂದಹವರ ಬಾಯಿಂದ ಇಂತಹ ಮಾತುಗಳು ಬರಬಾರದಿತ್ತು. ಸಮಾಜ ಈ ಕುರಿತಾಗಿ ತುಂಬ ನೊಂದಿದೆ. ನಮಗಿದು ಗಮನಕ್ಕೆ ಬಂದದ ನಂತರ ಸಮಾಜ ಇದನ್ನು ಗಮನಿಸಿ ಅದಕ್ಕೆ ತಕ್ಕ ಪ್ರತಿಭಟನೆಯನ್ನು ಮಾಡಿದೆ. ಮಾತನ್ನು ನಾಲಿಗೆಯನ್ನು ಹಾಗೆ ಅವರು ಹರಿಯಬಿಡಬಾರದಿತ್ತು. ಗುರುಗಳು ಇಂತಹವರ ಯಾರನ್ನು ಓಲೈಸುವುದಕ್ಕೋಸ್ಕರ ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಾದವರಲ್ಲ. ಹಾಗಾಗಿ ಇನ್ಯಾರೋ ತೆಗಳ್ತಾರೆ ಎಂಬ ಕಾರಣಕ್ಕೋಸ್ಕರ ಅದರಿಂದ ಹಿಂದೆ ಸರಿದವರು ಅಲ್ಲ. ಗುರುಗಳ ಗುರಿ ನೇರ ಇತ್ತು. ಯಾರೂ ಸಮಾಜದಲ್ಲಿ ತಾವು ಬಹಿಷ್ಕೃತರು ಅನ್ನುವ ಭಾವ ಬರಬಾರದು. ಎಲ್ಲರೂ ಒಂದಾಗಿ ಸಮಾಜದಲ್ಲಿ ಸಾಗಬೇಕು. ಇನ್ನು ಆಹಾರ ನಿಯಮ, ಆಹಾರದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಒಬ್ಬರ ಆಹಾರವನ್ನು ಮತ್ತೊಬ್ಬರ ಮೇಲೆ ಹೇರೋದು ಅದು ಯಾರ ಮೇಲೂ ಮಾಡಬಾರದು. ಎಲ್ಲರಿಗೂ ಆಹಾರದಲ್ಲಿ ಸ್ವಾತಂತ್ರ್ಯ ಇದೆ. ಒಬ್ಬರ ಆಹಾರವನ್ನು ಮತ್ತೊಬ್ಬರ ತಿನ್ನೋದ್ರಲ್ಲೇ ಒಬ್ಬರ ಉದ್ಧಾರ ಆಗತ್ತೆ ಅನ್ನೋದು ತಪ್ಪು. ಹಾಗಾಗಿ ಅವರ ಈ ಮಾತು ಅವರ ಸಣ್ಣತನವನ್ನು ಜಗತ್ತಿನ ಮುಂದೆ ತೋರಿಸಿದೆ. ಇಂತಹ ನಡೀಬಾರದು.